अम्बा जगन्मोहिनी अम्बा जगन्मोहिनी आरळ್ पूरन्द आदरिप्प एन्नै नी जननी जगदम्ब जगन्मोहिनी शुम्भ निशुम्भ विमर्दिनी शुम्भ निशुम्भ विमर्दिनी भवबन्ध पाश विमोचनी चन्द्रसूर्यनयनी मन्दहासवदनी अंधकार संहारिणी आनंद संदायिनी अम्बा जगन्मोहिनी. ಈಗಾಗಲೇ ಗಮನಿಸಿದ ಹಾಗೆ SSLC ಪರೀಕ್ಷೆಯಲ್ಲಿ ಪುತ್ತೂರಿನ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಹಳಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವರ ಪರಿಚಯವನ್ನು ನೋಡ್ತಾ ಇದ್ದೇವೆ. ಅದೇ ರೀತಿ ಅದೇ ಶಾಲೆಯ ವಿದ್ಯಾರ್ಥಿನಿ ಇಂದುಶ್ರೀ ಅವರು 621 ಅಂಕಗಳನ್ನು ಪಡೆದುಕೊಂಡು ಸಾಧನೆಯನ್ನು ಮಾಡಿದ್ದಾರೆ. ಸೊ ಅವರ ಒಂದು ಪರಿಚಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಅವರ ಜೊತೆ ಮಾತಾಡಿಕೊಳ್ಳೋಣ. ಅವರ ಸಾಧನೆ ಏನು, ಹೇಗೆ ಇಷ್ಟೊಂದು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಯಿತು, ಅವರ ಕನಸೇನು, ಎಲ್ಲವನ್ನು ಕೂಡ ಮಾತಾಡೋಣ. ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಅಭಿನಂದನೆಗಳು. ಹೇಗೆ ಅನಿಸ್ತಾ ಇದೆ? ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು? ಈಗ ಯಾವ ಥರ ಫೀಲ್ ಆಗ್ತಾ ಇದೆ? 615+ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೆ. ಸೊ 621 ಬಂದದ್ದು ತುಂಬ ಖುಷಿ ಆಯಿತು. ಗೋಲ್ ಇದ್ದದ್ದು 625. ಎಕ್ಸಾಮ್ಸ್ ಎಲ್ಲ ಈಸಿನೇ ಇತ್ತು. ಹಾರ್ಡ್ ವರ್ಕ್ ಎಲ್ಲ, ಟೀಚರ್ಸ್ ಸಪೋರ್ಟ್ ಎಲ್ಲದರಿಂದಾಗಿ ಸಕ್ಸಸ್ ಆಯಿತು. ಯಾವುದರಲ್ಲಿ ಮಿಸ್ ಆಯಿತು? 4 ಮಾರ್ಕ್. ನನಗೆ ಸೋಷಲಲ್ಲಿ 2 ಮಾರ್ಕ್ಸ್ ಹೋಯಿತು. ಆಮೇಲೆ ಇಂಗ್ಲೀಷಲ್ಲಿ 1 ಮಾರ್ಕ್ ಹೋಯಿತು. ಆ್ಯಂಡ್ ಸೈನ್ಸಲ್ಲಿ 1 ಮಾರ್ಕ್ ಹೋಯಿತು. ಏನು ಹೇಳಿದರು ಪೇರೆಂಟ್ಸ್ ಮತ್ತು ಟೀಚರ್ಸ್ ಆ ರಿಸಲ್ಟ್ ನೋಡಿದಾಗ ಏನು ಅನ್ನಿಸ್ತು ನಿಮಗೆ ಅಂತ? ಪೇರೆಂಟ್ಸ್, ಟೀಚರ್ಸ್ ಫುಲ್ ಎಲ್ಲರಿಗೂ ಖುಷಿ ಆಯಿತು. 4 ಮಾರ್ಕ್ಸ್ ಹೋದದ್ದೇ ಇದು, ಬಟ್ ರಿಸಲ್ಟ್ಸ್ ನೋಡಿ ತುಂಬ ಖುಷಿ ಆಯಿತು. ಇಡೀ ಸ್ಕೂಲಲ್ಲೇ ಒಳ್ಳೆ ರಿಸಲ್ಟ್ಸೇ ಬಂದಿದೆ. ಟೀಚರ್ ಸಪೋರ್ಟ್, ಫ್ಯಾಮಿಲಿ ಸಪೋರ್ಟ್ ಎಲ್ಲ ತುಂಬ ಇತ್ತು. ಸೊ ಅದರಿಂದಾಗಿ ಸಕ್ಸಸ್ ಆಯಿತು. ಈ ಕೋವಿಡ್ ಟೈಮಲ್ಲಿ ಹೇಗೆ ಅನಿಸುತ್ತು ನಿಮಗೆ? ಅಂದರೆ ನೇರವಾದ ರೆಗ್ಯುಲರ್ ಕ್ಲಾಸಸ್ಗಳಿರಲಿಲ್ಲ, ಆನ್ಲೈನ್ ಶಿಕ್ಷಣ ಅನ್ನುವಂಥದ್ದು ಅದಕ್ಕೆ ಡಿಪೆಂಡ್ ಆಗಬೇಕಾಯಿತು. ಆ ಟೈಮಲ್ಲಿ ಏನಾದರೂ ಕಷ್ಟ ಅಂತ ಅನಿಸಿತಾ ಅಥವಾ ಚಾಲೆಂಜ್ ಅಂತ ಏನಾದರೂ ಅನಿಸಿತಾ ಅಂತ? ಅಂದರೆ ಭಯ ಆಗ್ತಿತ್ತು. ಸರಿ ವರ್ಕ್ ಮಾಡ್ತಿರ್ಲಿಲ್ಲ ಆ ಟೈಮಲ್ಲೆಲ್ಲ. ಸ್ವಲ್ಪ ಹಾಲಿಡೇಸ್ ಅಂತ ಇದು ಮಾಡ್ತಿದ್ದೆ. ಸೊ ರಿಸಲ್ಟ್ಸ್ ಎಲ್ಲ ಫೈನಲಿಗೆ ಆಗುವಾಗ ಹೇಗಾಗ್ಬೋದು, ವರ್ಕ್ ಮಾಡ್ಲಿಕ್ಕೆ ಆಗ್ಬೋದಾ ಇಲ್ವಾ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಎಲ್ಲ ನಾರ್ಮಲ್ ಅಂತ ಫೀಲ್ ಆಯಿತು. ಸೊ ಸ್ಟಡೀಸ್ ಬಿಟ್ಟು ಬೇರೆ ಯಾವುದು ನಿಮ್ಮ ಇಂಟ್ರೆಸ್ಟಿನ ಫೀಲ್ಡ್ಗಳು, ಯಾವುದರಲ್ಲೆಲ್ಲ ನೀವು ಆ್ಯಕ್ಟಿವ್ ಆಗಿದ್ದೀರಿ? ಯಾವುದು ನಿಮ್ಮ ನೆಚ್ಚಿನ ಹಾಬಿಗಳು ಅಂತ? ಸಂಗೀತ, ಸಿಂಗಿಂಗಲ್ಲಿದ್ದೇನೆ. ಆಮೇಲೆ ಡ್ರಾಯಿಂಗ್ ಅಂದರೆ ಇಷ್ಟ, ಕುಕ್ಕಿಂಗ್ ಅಂದರೆ ತುಂಬ ಇಷ್ಟ. ಹಾಗೆ ಮಾಡ್ತೀರಾ ಅಡಿಗೆ? ಹಾಂ, ಮಾಡ್ತೇನೆ. ಮುಂದಕ್ಕೆ ಏನಾಗಬೇಕು ಅಂತ ಬಯಸಿದ್ದೀರಿ ನೀವು ಜೀವನದಲ್ಲಿ? ನಿಮ್ಮ ಗುರಿ ಏನು ಅಂತ? ಇಂಜಿನಿಯರ್ ಆ ಫೀಲ್ಡಲ್ಲಿ PCMC ತಗೊಂಡು ಹೋಗ್ತಾ ಇದ್ದೇನೆ. ಎಂತ ಅಂತ ಇನ್ನೂ ಕರೆಕ್ಟಾಗಿ ಆಗಲಿಲ್ಲ. ಬಟ್ ಮೆಡಿಕಲ್ ಫೀಲ್ಡ್ ಅಂತೂ ಇಲ್ಲ. ಓಕೆ. ಈ ಟೈಮಲ್ಲಿ ನಿಮ್ಮ ಪೇರೆಂಟ್ಸ್ಗಳಿಗೆ ಅಥವಾ ನಿಮ್ಮ ಟೀಚರ್ಗಳಿಗೆ ಒಂದು ಹೇಳಬೇಕು ಅಂತಿದ್ರೆ ಏನು ಹೇಳೋದಕ್ಕೆ ಬಯಸ್ತೀರಿ? ತುಂಬ ತುಂಬ ಥ್ಯಾಂಕ್ಸ್. ಅವರ ಸಪೋರ್ಟ್ ಇಲ್ಲದೆ ಇದು ಸಕ್ಸಸ್ ಆಗ್ತಾನೇ ಇರಲಿಲ್ಲ. ಟೀಚರ್ಸ್ ಯಾವಾಗಲೂ ಲೈಕ್ ಎಲ್ಲಿ ಮಿಸ್ಟೇಕ್ಸ್ ಆದದ್ದು ಅದನ್ನು ಹೇಗೆ ಸರಿ ಮಾಡ್ಬೋದು ಎಲ್ಲ ತುಂಬ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ ಮೋರಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವರಿಂದಾಗಿ ಸಕ್ಸಸ್ ಆಯಿತು. ಸೊ ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಇದೇ ರೀತಿ ನಿಮ್ಮ ಸಾಧನೆ ಸಾಗ್ತಾ ಇರಲಿ. ಇನ್ನು ಸೆಕೆಂಡ್ PU ನಲ್ಲಿ ಕೂಡ ಉತ್ತಮ ಅಂಕಗಳನ್ನು ಪಡೆದು ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅನ್ನುವಂಥದ್ದು ನಮ್ಮ ಒಂದು ಹಾರೈಕೆಗಳು. ಈಗ ಇವರ ಹೆತ್ತವರಿದ್ದಾರೆ, ಅವರನ್ನ ಸ್ವಲ್ಪ ಮಾತಾಡಿಸೋಣ. ಅವರಿಗೆ ಮಗಳ ಬಗ್ಗೆ ಇರುವಂತಹ ಕನಸುಗಳೇನು ತಿಳಿಯೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ಸುಜಾತ ಅಂತ. ಹೇಗೆ ಅನಿಸ್ತಾ ಇದೆ ಮಗಳ ಒಂದು ಸಾಧನೆ ನೋಡಿ SSLCಯಲ್ಲಿ? ತುಂಬ ಖುಷಿ ಆಯಿತು. ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಮತ್ತು ಟೀಚರ್ಸ್ನವ್ರದ್ದು ತುಂಬ ಸಪೋರ್ಟ್ ಇತ್ತು. ಶಾಲೆಯಲ್ಲಿ HM ಆಗಲಿ ಟೀಚರ್ಸ್ನವರಾಗಲಿ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಇನ್ನು ಮನೆಯಲ್ಲಿ ಹೇಗಿರ್ತಾ ಇದ್ರು? ಅವರ ಆಕ್ಟಿವಿಟೀಸ್ ಏನು, ಅವರ ರುಟೀನ್ ಹೇಗಿತ್ತು, ಎಷ್ಟು ಟೈಮ್ ಸ್ಟಡಿ ಮಾಡ್ತಾ ಇದ್ರು, ಹೇಗೆ ಅಂತ? ಇಂತಿಷ್ಟೇ ಟೈಮ್ ಅಂತ ಇರಲಿಲ್ಲ. ಆದರೆ ಬೆಳಿಗ್ಗೆ ಬೇಗ ಹೇಳ್ತಾ ಇದ್ಲು. ಅವಳಿಗೆ ಯಾವಾಗಲೂ ಓದಲಿಕ್ಕೆ ಇಷ್ಟ ಬೆಳಿಗ್ಗೆ. ಹಾಗೆ ಬೆಳಿಗ್ಗೆ ಬೇಗನೆ ಹೇಳ್ತಿದ್ಲು, ಒಂದು 5 ಗಂಟೆಗೆಲ್ಲ ಹೇಳ್ತಿದ್ಲು. ಹಾಗೆ ಅದುವೇ ಅವಳಿಗೆ ತುಂಬ ಹೆಲ್ಪ್ ಆದದ್ದು ಲಾಸ್ಟಿಗೆ ಆಗುವಾಗ. ಪ್ರಿಪರೇಟರಿ ನಂತರ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಮತ್ತು ಟೀಚರ್ಸ್ನವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಹೇಗೆ ಮಿಸ್ಟೇಕ್ ಬಂದದ್ದನ್ನೆಲ್ಲ ಕರೆಕ್ಷನ್ ಮಾಡಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮಗಳ ಬಗ್ಗೆ ನೀವೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಮಗಳು ಏನಾಗಬೇಕು ಅಂತ ನಿಮ್ಮ ಆಸೆ ಇತ್ತು ಅಂತ?
ಆಸೆ ಅಂತ ಈಗಿಲ್ಲ. ಅವಳು ಸಂಗೀತ ಕಲಿತಾ ಇದ್ದಾಳೆ, ಸಂಗೀತದಲ್ಲಿ ಸೀನಿಯರ್ ಆಯಿತು. ಹಾಗೆ ಅದನ್ನು ಮತ್ತು ಈ ಎಜುಕೇಷನ್ ಎರಡನ್ನು ಒಟ್ಟಿಗೆ ತಗೊಂಡೋಗಿ ಎರಡರಲ್ಲಿ ಅಚೀವ್ ಮಾಡುವಾಗ ಆಗಬೇಕು ಅಂತ ನಮ್ಗೆ ಆಸೆ. ಅವಳಿಗೂ ಅದು ಆಸೆ ಉಂಟು. ಹಾಗೆ ಹೇಗೆಲ್ಲ ಆಗ್ತದೆ ನೋಡಬೇಕಷ್ಟೇ. ಅಡಿಗೆ ಮಾಡೋದು ತುಂಬ ಇಷ್ಟ ಅಂತ ಹೇಳಿದರು. ಅಡಿಗೆ ಮಾಡ್ತಾರಾ ಅಥವಾ ಅದರ ಒಂದು ಬಗ್ಗೆ ಸ್ವಲ್ಪ ಹೇಳೋದಿದ್ರೆ? ಅಡಿಗೆ ಮಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ. ಪಲ್ಯ, ಸಾರು ಮತ್ತು ಇದು ಚಪಾತಿಗೆಲ್ಲ ಕರಿ ಹಾಗೆಲ್ಲ ಮಾಡ್ತಾಳೆ. ಸೊ ಒಟ್ಟಾರೆಯಾಗಿ ಮಗಳ ಬಗ್ಗೆ ಖುಷಿ ಇದೆ ನಿಮಗೆ? ಹೌದು, ತುಂಬ ಖುಷಿ ಇದೆ. ಥ್ಯಾಂಕ್ ಯು. ಇನ್ನು ಅದೇ ರೀತಿ ಇವರ ತಂದೆ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ವೆಂಕಟಕೃಷ್ಣ ಅಂತ. ಹೇಗೆ ಅನಿಸ್ತಾ ಇದೆ ಮಗಳ ಸಾಧನೆ? ಖುಷಿ ಆಗ್ತಾ ಉಂಟು. ನಾರ್ಮಲ್ ಅಲ್ಲ, ಹೇಗಾದರೂ ಮಕ್ಕಳಿಗೆ ಒಳ್ಳೆ ಸ್ಕೋರ್ ಆದರೆ ನಮಗೆ ತುಂಬ ಖುಷಿ. ಹೇಗಾದ್ರು ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಮಗಳ ಮೇಲೆ ಅಂಕಗಳಲ್ಲಿ? ಅಂದರೆ ಹುಷಾರಿದ್ಲು ಅಂತೂ. ಅವಳಿಗೆ ವರ್ಷ ASPL ಮಾಡ್ಕೊಂಡಿದ್ಲು ಶಾಲೆಯಲ್ಲಿ. ಸ್ವಲ್ಪ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಜಾಸ್ತಿ ಇರ್ತಾರೆ. ಮತ್ತು ಕೋವಿಡ್ ಟೈಮ್ ಆದ ಕಾರಣ 600+ ಬರ್ಬೋದು ಅಂತ ನಮಗಿತ್ತು ಎಕ್ಸ್ಪೆಕ್ಟೇಷನ್. ಅವಳು 615 ಬರ್ಬೋದು ಅಂತ ಹೇಳ್ತಾಯಿದ್ರು. ಮತ್ತು ಹೆಚ್ಚಾಗಿ ಅವಳು ಮತ್ತು ತಾಯಿಯೇ ಶಾಲಾ ವಿಷಯದಲ್ಲೆಲ್ಲ ಹೆಚ್ಚು ಅವರೇ ಇರೋದು. ನಾನು ಅದಲ್ಲಿ ಶಾಲೆಗೆ ಬಿಡೋದು, ಕರ್ಕೊಂಡು ಬರೋದು, ಇಂಥದ್ದು ಮಾಡ್ತಾ ಇದ್ದೆವು. ಈ ಕೋವಿಡ್ ಟೈಮಲ್ಲಿ ಕೆಲವೊಂದು ಪೋಷಕರು ಆತಂಕಕ್ಕೆ ಒಳಗಾಗಿದ್ರು. ಏನಾಗುತ್ತಪ್ಪ ಮಕ್ಕಳ ಭವಿಷ್ಯ ಅಂತ. ನಿಮಗೆ ಆ ಥರ ಏನಾದರೂ ಭಯ ಕಾಡಿತ್ತಾ? ಇಲ್ಲ, ನಮಗೆ ಆ ಥರ ಎಂತ ಇದಾಗಿಲ್ಲ. ಸ್ವಲ್ಪ ಕಳೆದ ವರ್ಷ, ಈ ವರ್ಷ ಆ ಸಮಸ್ಯೆ ಅಷ್ಟು ಇರಲಿಲ್ಲ 10th ಕಳೆದ ವರ್ಷ ಮಗ PUC ಇದ್ದ ಸೆಕೆಂಡ್ ಇಯರ್. ಆ ವರ್ಷ ಸ್ವಲ್ಪ ಸಮಸ್ಯೆ ಆಗಿತ್ತು ಅವರಿಗೆ. ಆನ್ಲೈನ್ ಕ್ಲಾಸೆಲ್ಲ ಇದ್ದದ್ದು, ಕ್ಲಾಸೇ ಇರಲಿಲ್ಲ. ಅವನಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಇವಳಿಗೆ 9th ಆದ ಕಾರಣ ಕಳೆದ ವರ್ಷ. ಈ ವರ್ಷ ಸಮಸ್ಯೆ ಯಾವುದು ಬರಲಿಲ್ಲ ಕೋವಿಡಿಂದಾಗಿ. ಸೊ ನಿಮಗೇನಾದರೂ ನಿರೀಕ್ಷೆಗಳಿದೆಯಾ? ಮಗಳು ಇದೇ ದಾರಿಯಲ್ಲಿ ಸಾಗಬೇಕು, ಮುಂದಕ್ಕೆ ಇಂಥದ್ದೇ ಆಗಬೇಕು ಅಂತ ಏನಾದ್ರು? ಇಲ್ಲ, ಅವರ ಇಂಟ್ರೆಸ್ಟ್ ನೋಡ್ಕೊಂಡು ಕಳಿಸೋದು. ಅವಳು ಎಷ್ಟು ಕಲಿತಾಳೆ ಅಷ್ಟು ಕಲಿಸ್ಲಿಕ್ಕೆ ನಾವು ತಯಾರು. ಯಾವ ಫೀಲ್ಡ್ ಹೋದ್ರೂ ಸಹ ಪರವಾಗಿಲ್ಲ. ಸಂಗೀತದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ. ಸೀನಿಯರ್ ಆಯಿತು, ವಿದ್ಯುತ್ ಕಲಿತಾ ಇದ್ದಾಳೆ ಇವಾಗ. ಅದನ್ನು ಮಾಡಿಕೊಂಡು ಇದನ್ನು ಹೋದರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಸೊ ನಿಮ್ಮ ಬೆಂಬಲ ಸಹಕಾರ ಇದ್ದೆಪ್ಪ. ಮಕ್ಕಳಿಗೆ ನಮ್ಮ ಹೆತ್ತವರ ಪೋಷಕರಿದ್ದು ಬೇಕಲ್ಲ ಹೇಗಾದರೂ. ಈಗ ಇಂದುಶ್ರೀ ಅವರ ಅಜ್ಜ ಮತ್ತೆ ಅಜ್ಜಿ ಇದ್ದಾರೆ. ಮೊಮ್ಮಗಳ ಸಾಧನೆ ಅವರಿಗೆ ಎಷ್ಟು ಖುಷಿ ತಂದಿದೆ ಕೇಳೋಣ. ನಮಸ್ತೆ. ನಮಸ್ತೆ. ಸೊ ಮೊಮ್ಮಗಳ ಸಾಧನೆ ನೋಡಿ ಏನು ಅನ್ನಿಸ್ತಾ ಇದೆ ನಿಮಗೆ? ಖುಷಿಯಾಗಿದೆ, ತೊಂದರೆ ಇಲ್ಲ. ಮತ್ತು ನನಗೆ ಹೆಚ್ಚು ಅಂತ ಮಾತಾಡಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ನಿಮ್ಮೊಟ್ಟಿಗೆ ಹೇಗಿರ್ತಾರೆ? ಅಜ್ಜನೊಟ್ಟಿಗೆ ಹೇಗೆ ಒಡನಾಟ? ಯಾವಾಗಲೂ ಪ್ರೀತಿಯಿಂದ ಮಾತಾಡ್ತಾರೆ. ಒಳ್ಳೆಯದಾಗಿ ಅಜ್ಜ ಅಜ್ಜ ಅಂತ ಯಾವಾಗಲೂ ಮಾತಾಡ್ಕೊಂಡಿರ್ತಾರೆ. ಪ್ರೀತಿ ಜಾಸ್ತಿ ಜಾಸ್ತಿ ಖುಷಿ ಇದೆ. ಖುಷಿ ಇದೆ. ಅಜ್ಜಿ ಹತ್ರ ಕೇಳೋಣ. ಅಜ್ಜಿಗೂ ಮೊಮ್ಮಗಳಿಗೂ ಹೇಗಿದೆ ನಂಟು, ಅವರ ಒಡನಾಟ, ಆತ್ಮೀಯತೆ ಏನು ಅನ್ನುವಂಥದ್ದನ್ನ. ನಮಗೆ ತೊಂದರೆ ಇಲ್ಲ, ಒಳ್ಳೆ ಗುಣವೇ ಹುಡುಗಿಯದ್ದು. ಹುಷಾರಿದ್ದಾಳೆ. ನಮ್ಮ ಭಾಗ್ಯ ಇಂಥ ಹುಡುಗಿ ಹುಟ್ಟಿದ್ದು. ಅವರಲ್ಲಿ ನಿಮಗೆ ಇಷ್ಟವಾದ ವಿಚಾರಗಳು ಅದನ್ನ ಹೇಳೋದಿದ್ರೆ? ಇಷ್ಟವಾದಂಥ ಸಂಗೀತ ಹೇಳು ಅಂತ ಹೇಳ್ತೇನೆ ಅಷ್ಟೇ. ನನಗೆ ಪ್ರೀತಿ ಸಂಗೀತವೇ. ಗುಣವೂ ಒಳ್ಳೆದುಂಟು, ತೊಂದರೆ ಇಲ್ಲ. ನಮಗೆ ಬೇಕಾದದ್ದು ಅಲ್ವ ಹೆಂಗಸರಿಗೆ ಆಶೀರ್ವಾದ ಉಂಟು. ಇದು ಇವರ ಕುಟುಂಬದವರ ಮಾತು. ಎಲ್ಲರಿಗೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಅವರು ಹೇಳಿದ್ದಾರೆ. ಅವರೆಲ್ಲರ ಕನಸು ಕೂಡ ಈಡೇರಲಿ, ಅವರ ಮೂಲಕ ಮತ್ತಷ್ಟು ಸಾಧನೆ ಆಗಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ. ಫಾರೂಕ್ ಶೇಖ್ ಮುಕ್ವೆ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darpe, Puttur. Contact 8105973951, 9901784651, 9008216661, 08251200551. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.